ತುರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಜಗದಾಂಬ ಶಂಕರಪ್ಪ ಆಯ್ಕೆ ಈ ಹಿಂದೆ ಅಧಿಕಾರದಲ್ಲಿದ್ದ ಮಮತಾರವರ ರಾಜೀನಾಮೆಯಿಂದ ಖಾಲಿ ಇದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ನಾಮಪತ್ರ ಸಲ್ಲಿಸುವ ವೇಳೆ ಲೋಕಮ್ಮನಹಳ್ಳಿ ಕ್ಷೇತ್ರದ ಜಗದಾಂಬ ಶಂಕರಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದರು. ಇವರೊಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ತೇಜಸ್ವಿನಿ ಅವರು ಜಗದಾಂಬ ಶಂಕರಪ್ಪ ಅವರನ್ನು ಅವಿರೋಧ ಆಯ್ಕೆ ಎಂದು ಘೋಷಿಸಿದರು. ಘೋಷಣೆಯಾದ ತಕ್ಷಣ ಬೆಂಬಲಿಗರು ಸಂಭ್ರಮಿಸಿ ಸಿಹಿ ಹಂಚಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರನ್ನು ಯೂನಿಯನ್ ಬ್ಯಾಂಕ್ನ ನಿರ್ದೇಶಕ ಮಾವಿನಹಳ್ಳಿ ವಿಜಯಕುಮಾರ್, TAPMSನ ಮಾಜಿ ಅಧ್ಯಕ್ಷ ಕೊಳ್ಳಘಟ್ಟ ಶಿವಾನಂದ್, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ರಾಮೇಗೌಡ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ, ಸದಸ್ಯರಾದ LA ಗಂಗಾಧರಯ್ಯ, ರಾಗರತ್ನಮ್ಮ G, ಮಂಜುನಾಥ್, ಶೋಭಾ, ಲಕ್ಷ್ಮಣ್ ಕುಮಾರ್, ಪುಟ್ಟಲಕ್ಷ್ಮಮ್ಮ, ನಳಿನಿ, ಅಲ್ಲಪ್ಪ R, ಮಂಜುಳಾ ರಂಗಯ್ಯ, ಛಾಯಾ AB ಮತ್ತು ಮುಖಂಡರುಗಳಾದ ಶಿವಕುಮಾರ್, ಜಗದೀಶ್, ಬಾಣಚಂದ್ರ, ಪ್ರಕಾಶ್ ತಾವರೆಕೆರೆ, ಕೃಷ್ಣಮೂರ್ತಿ, ಮಹಾಲಿಂಗಪ್ಪ, ಓಂಕಾರ ಮೂರ್ತಿ, ರೇಣುಕಾ, ರಂಗಸ್ವಾಮಿ ಮೊದಲಾದವರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಮಾತಾಡ್ತಿರುವ ಹೇಳಿ, ನಮ್ಗೆ ಅಧ್ಯಕ್ಷ ಸಹಕಾರ ಕೊಟ್ಟು ನೋಡು ಹಾಕಿ ಹಾಕ್ರಿ ಹಾಕ್ರಿ ಎಲ್ಲಾರ್ಗು ಹಂಗೆ ಈಗಡೆ ಹೋಗ ನಿಂತ್ಕೋ. ಚೂರಿಂದ ಬನ್ನಿ ಲೋ ಚೂರಿಂದ ಈ ಕಡೆ ಇರ್ಲಿ ಇರ್ಲಿ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ.